ಬೆಳಪು ದೇವೇಗೌಡ ಬಡಾವಣೆಯಲ್ಲಿ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದರ ವತಿಯಿಂದ ಬಡ ಕುಟುಂಬವೊಂದಕ್ಕೆ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿಕೊಡಲಾದ ನೂತನ ಮನೆ ರೆಹಮತ್ ಅನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಳಪು ಸಿಎ ಬ್ಯಾಂಕ್ ಅಧ್ಯಕ್ಷ ದೇವಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, ಬೆಳಪು ಗ್ರಾಮದಲ್ಲಿ 600ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಮನೆ ನಿವೇಶನಗಳನ್ನು ಒದಗಿಸಿಕೊಡಲಾಗಿದ್ದು, ಸರ್ಕಾರದ ವಿವಿಧ ಮೂಲಗಳಿಂದ ಗೃಹ ನಿರ್ಮಾಣಕ್ಕೆ ಸರ್ಕಾರ ಮತ್ತು ದಾನಿಗಳಿಂದ ಹಣಕಾಸಿನ ನೆರವನ್ನು ದೊರಕಿಸಲಾಗಿದೆ. ಮನೆ ನಿವೇಶನ ದೊರಕಿದ್ರೂ ಮನೆ ನಿರ್ಮಾಣಕ್ಕೆ ಕಷ್ಟಪಡುತ್ತಿದ್ದ ಕೆಲವರಿಗೆ ದಾನಿಗಳ ನೆರವಿನೊಂದಿಗೆ ಮನೆ ನಿರ್ಮಾಣದ ಸಂಕಲ್ಪ ಮಾಡಲಾಗಿದ್ದು, ಅದಕ್ಕೆ ಅನುಗುಣವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಸಹಿತ ವಿವಿಧ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಿರುವುದು ಶ್ಲಾಘನೀಯ ಎಂದರು. ಅಂಬೇಡ್ಕರ್ ಆಗಿರಬಹುದು, ಯಾರಿಗೂ ಕೂಡ ನಾವು ಹುಟ್ಟುವಾಗ ಇಂಥ ಒಂದು ನಾವು ಸೂರ್ಯ ಚಂದ್ರರಿರುವ ತನಕ ನಮ್ಮ ಹೆಸರು ಶಾಶ್ವತವಾಗಿ ಉಳಿತದೆ ಅಂತ ಅವರು ಮನಸ್ಸಲ್ಲಿ ಕಂಡಿಲ್ಲ. ಅವರ ಸಾಧನೆಯ ಮುಖಾಂತರ ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ. ಅವರಿಗೆ ಇವತ್ತು ಜಮಾತ್ ಹಿಂದ್ ಇಸ್ಲಾಮಿನವರು ಜಮಾತ್ ಇಸ್ಲಾಂ ಹಿಂದ್ ಅವರು ಮಾಡಿದಂತ ಈ ಕೆಲಸ ಅನ್ವರ್ ಅಲಿ ಅವರ ಬಗ್ಗೆ ಹೇಳ್ಬೇಕಂತಿಲ್ಲ. ಅವರು ನಿರಂತರವಾಗಿ 24 ಗಂಟೆ ಇದನ್ನೇ ಮಾಡ್ತಾ ಇದ್ರು. ಯಾವತ್ತೂ ಕೂಡ ಅವರು ಬಹಳ ಒಂದು ಸೌಮ್ಯ ಸ್ವಭಾವದವರು, ಬಹಳ ಒಳ್ಳೆಯ ಒಂದು ಮನಸ್ಸಿನವರು. ಬಡವರಿಗೋಸ್ಕರ ಅನೇಕ ನಮ್ಮ ಮುಸ್ತಾಕ್ ಸಾಹೇಬರು ಅವರದ್ದು ಕೆಲವೆಲ್ಲ ಅವರದೇ ತಂಡ ಉಂಟು. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾಪು ತಾಲೂಕು ಘಟಕದ ಅಧ್ಯಕ್ಷ ಶಫಿ ಅಹಮದ್ ಕಾಸಿ ಅವರು ಮಾತನಾಡಿ, ಕಷ್ಟದಲ್ಲಿರುವವರ ನೋವಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ದಿನ ನಿತ್ಯದ ಉಳಿತಾಯದ ಒಂದಂಶವನ್ನ ಸಮಾಜದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದವರಿಗೆ ಒದಗಿಸಿದ್ರೆ ಅದು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಈ ಮಾದರಿಯ ಸೇವೆಗೆ ಭಗವಂತನ ಅನುಗ್ರಹ ಸಿಗುತ್ತದೆ ಎಂದು ಹೇಳಿದರು. ಆಶ್ರಯಕ್ಕಾಗಿ ಅವರ ಹತ್ರ ಕೇಳಿದಾಗ ಒಳ್ಳೆಯ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇಂಥ ಅನೇಕ ಕಾರ್ಯಗಳ ಬಗ್ಗೆ ಈಗ ತಾನೇ ಅನ್ವರ್ ಅಲಿ ಸಾಹೇಬರು ನನ್ನ ಹತ್ರ ಹೇಳಿದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಇನ್ನೂ ಕೂಡ ಮಾಡ್ಲಿಕ್ಕಿದ್ದೇವೆ. ಮಲ್ನಾಡಿನಲ್ಲಿ ಇನ್ನೊಂದು ಯಾವುದೇ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಯಾವುದೇ ಮತ ಇರಲಿ, ನಾವು ಅದು ನೋಡುದಿಲ್ಲ. ಯಾರು ಬಡವರಿದ್ದಾರೆ ಅವರಿಗೆ ನಾವು ಸೇವೆ ಮಾಡುವಂಥದ್ದು ಮಾತ್ರ ನಮ್ಮ ಕರ್ತವ್ಯ ಅಂತ ಹೇಳಿ ಈಗ ತಾನೇ ಅನ್ವರ್ ಅಲಿ ಅವರು ಹೇಳಿದ್ದಾರೆ. ನಾನು ತುಂಬಾ ಕಷ್ಟದಲ್ಲಿ ಇದ್ದೆ, ನಾನು ದುಡಿತಾ ಇದ್ದೆ ಮಕ್ಕಳಿಗೆ ಇದು ಮಾಡ್ಬೇಕಂತ ಹೇಳಿ. ಆಮೇಲೆ ಅದರಿಂದ ನಾನು ಎಲ್ಲರ ಹತ್ರ ಕೇಳಿ ನನಗೆ ಒಂದು ಮನೆ ಬೇಕು, ನನಗೆ ಅಕ್ಕನ ಮನೆಯಲ್ಲಿ ಇವರಿಗೆ 2 ಮಕ್ಕಳು ಇಟ್ಕೊಂಡು ಆಚೆ ಮಾಡಿ 2 ವರ್ಷದಿಂದ ಈ ಥರ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಎಲ್ಲರಿಗೆ ಹೇಳಿ ನಾನು ಇದು ಮಾಡಿ ನನಗೆ ಒಂದು ಮನೆ ಬೇಕು ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಇದು ಮಾಡಿದ್ದಕ್ಕೆ ನನಗೊಂದು ಎಲ್ಲರೂ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಜಮಾತೆ ಇಸ್ಲಾಮಿ ಹಿಂದ್ನ ಜಿಲ್ಲಾ ಸಂಚಾಲಕ ಶಬೀರ್ ಮಲ್ಪೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಗೋವಾದ ಉದ್ಯಮಿ ಇಸ್ಮಾಯಿಲ್ ಸಾಹೇಬ್ ನೂತನ ಮನೆಯ ಕೀಲಿಕೈಯನ್ನ ಹಸ್ತಾಂತರಿಸಿದ್ರು. ಕೊಂಬಗುಡ್ಡೆ ಜಾಮಿಯಾ ಮಸ್ಜಿದ್ ಜದೀದ್ ಕಲಾನ್ನ ಇಮಾಮ್ ಮೌಲಾನಾ ಮೊಹಮ್ಮದ್ ಫರ್ವೀಜ್ ಆಲಂ ನದ್ವಿ ಕುರಾನ್ ಪಠಣದೊಂದಿಗೆ ಮನೆ ಹಸ್ತಾಂತರ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ರು. ಕಾಪು ಧರಣಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಲೀಲಾಧರ್ ಶೆಟ್ಟಿ ಕರಂದಾಡಿ, ಉದ್ಯಮಿ ಎಸ್ಕೆ ಇಕ್ಬಾಲ್ ಕಟಪಾಡಿ, ಕಾಪು ಮುಷ್ತಾಕ್ ಇಲೆಕ್ಟ್ರಿಕಲ್ಸ್ ಮಾಲಕ ಮುಷ್ತಾಕ್ ಇಬ್ರಾಹಿಂ, ಜಮಾತೆ ಇಸ್ಲಾಮಿ ಹಿಂದ್ ಉಡುಪಿ ಸ್ಥಾಯಿ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಅಜೀಜ್, ಇಕ್ಬಾಲ್ ಸಾಹೇಬ್ ಮಜೂರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಜಮಾತೆ ಇಸ್ಲಾಮಿ ಹಿಂದ್ನ ಕೂಡೆ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ಖಾದರ್, ಮಲ್ಪೆ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರಫೀಕ್, ಎಚ್ಆರ್ಎಸ್ನ ಜಿಲ್ಲಾ ಸಂಚಾಲಕ ಹಸನ್, ಜಮಾತೆ ಇಸ್ಲಾಮಿ ಹಿಂದ್ನ ಕಾಪು ಸ್ಥಾನೀಯ ಅಧ್ಯಕ್ಷ ಅನ್ವರ್ ಅಲಿ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24 ಸಮನ್ ಪಡುಬಿದ್ರೆ.